ಟೈಮ್ ಕ್ಯಾಪ್ಸುಲ್ ಅಂದರೇನು? ಇದನ್ನು ರಾಮ ಮಂದಿರದ ಅಡಿಯಲ್ಲಿ 2000 ಅಡಿ ಕೆಳಗೆ ಇಡೋದಕ್ಕೆ ಕಾರಣ ಏನು? ಈ ಟೈಮ್ ಕ್ಯಾಪ್ಸುಲ್ನಲ್ಲಿ ಏನೆಲ್ಲ ಇರುತ್ತದೆ? ಇದನ್ನ ಹೇಗೆ ತಯಾರಿಸುತ್ತಾರೆ? ಟೈಮ್ ಕ್ಯಾಪ್ಸುಲ್ ಯಾವ ಸಂದೇಶವನ್ನ ಕಳಿಸುತ್ತದೆ? ಹೌದು, ಈ ಎಲ್ಲ ಅಚ್ಚರಿಯ ಕುತೂಹಲ ಮಾಹಿತಿಯನ್ನ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. 500 ವರ್ಷಗಳ ಅಧಿಕ ಕಾಲ ಹೋರಾಟದ ಬಳಿಕ ಇದೀಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಭವಿಷ್ಯದಲ್ಲಿ ಇನ್ನೆಂದೂ ಇಂತಹ ವಿವಾದಗಳು ಆಗದಂತೆ ಮಂದಿರ ನಿರ್ಮಾಣದ ಉಸ್ತುವಾರಿ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಹೌದು, ಅಯೋಧ್ಯೆಯ ರಾಮ ಮಂದಿರ ಭವ್ಯ ಕಟ್ಟಡದ ಕೆಳಗೆ 200 ಅಡಿಗಳಷ್ಟು ಆಳದಲ್ಲಿ ಒಂದು ಟೈಮ್ ಕ್ಯಾಪ್ಸುಲ್ ಅನ್ನ ಇರಿಸಲಾಗಿದೆ. ಇದು ರಾಮ ಜನ್ಮಭೂಮಿಯ ಭವ್ಯ ಇತಿಹಾಸವನ್ನ ಒಳಗೊಂಡಿರುವ ಮಾಹಿತಿಯ ಕೋಶವಾಗಿದೆ ಎಂದು ಹೇಳಲಾಗಿದೆ. ಟೈಮ್ ಕ್ಯಾಪ್ಸುಲ್ ರಾಮ ಜನ್ಮಭೂಮಿಯ ವಿವಾದದ ಇತಿಹಾಸವನ್ನ ಹೊಂದಿರುತ್ತದೆ ಎಂದು ನಂಬಲಾಗಿದೆ. ಟ್ರಸ್ಟ್ ನ ಸದಸ್ಯರ ಪ್ರಕಾರ, ಕಾಮೇಶ್ವರ್ ಚೌಪಾಲ್ ಅವರು ಹೇಳುವ ಪ್ರಕಾರ, ರಾಮ ಜನ್ಮಭೂಮಿಗಾಗಿ ಹೋರಾಟ, ಸುಪ್ರೀಂ ಕೋರ್ಟ್ ನಲ್ಲಿ ದೀರ್ಘಕಾಲದ ಪ್ರಕರಣ ಸೇರಿದಂತೆ ಅಯೋಧ್ಯೆಯ ಇತಿಹಾಸ, ರಾಮನ ಇತಿಹಾಸ ಮತ್ತು ಮುಂಬರುವ ಪೀಳಿಗೆಗೆ ಈ ಎಲ್ಲ ಪಾಠವನ್ನ ನೀಡುತ್ತದೆ ಎಂದು ಹೇಳಲಾಗುತ್ತಿದೆ. ರಾಮ ಮಂದಿರ ನಿರ್ಮಾಣ ಸ್ಥಳದಲ್ಲಿ ಸುಮಾರು 2000 ಅಡಿಗಳಷ್ಟು ಕೆಳಗೆ ಈ ಟೈಮ್ ಕ್ಯಾಪ್ಸುಲ್ ಅನ್ನ ಅಳವಡಿಸಲಾಗಿದೆ. ಇದರಿಂದ ಭವಿಷ್ಯದಲ್ಲಿ ಯಾರಾದರೂ ದೇವಾಲಯದ ಬಗ್ಗೆ, ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲು ಬಯಸಿದರೆ ಅವರು ರಾಮ ಜನ್ಮಭೂಮಿಗೆ ಸಂಬಂಧಿಸಿದ ಸಂಗತಿಗಳನ್ನ ಪಡೆಯಬಹುದು. ಇದರಿಂದ ಯಾವುದೇ ಹೊಸ ವಿವಾದ ಉದ್ಭವಿಸುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಭವಿಷ್ಯದ ಜನತೆಯೊಂದಿಗೆ ಸಂವಹನ ವಿಧಾನವಾಗಿ ಭವಿಷ್ಯದ ಪುರಾತತ್ವ ಶಾಸ್ತ್ರಜ್ಞರು ಅಥವಾ ಇತಿಹಾಸಕಾರರಿಗೆ ಸಹಾಯ ಮಾಡಲು ಇದನ್ನು ಅಳವಡಿಸಲಾಗಿದೆ. ಅಷ್ಟಕ್ಕೂ ಈ ಟೈಮ್ ಕ್ಯಾಪ್ಸುಲ್ ಅಂದರೇನು? ಟೈಮ್ ಕ್ಯಾಪ್ಸುಲ್ ಭವಿಷ್ಯದ ಪೀಳಿಗೆಯೊಂದಿಗೆ ಸಂವಹನ ಮಾಡಲು ಮಾಹಿತಿ ಅಥವಾ ಸರಕುಗಳ ಇತಿಹಾಸದ ಸಂಗ್ರಹವಾಗಿದೆ. ಇದು ಪುರಾತತ್ವ ಶಾಸ್ತ್ರಜ್ಞರು, ಮಾನವ ಶಾಸ್ತ್ರಜ್ಞರು ಮತ್ತು ಇತಿಹಾಸಕಾರರಿಗೆ ಆ ಸೈಟ್ ಬಗ್ಗೆ ಅಧ್ಯಯನ ಮಾಡಲು ಸಹಾಯವಾಗುತ್ತದೆ. ಅಲ್ಲದೆ ಸಮಯದ ಕ್ಯಾಪ್ಸುಲ್ಗಳ ಸಹಾಯದಿಂದ ಭವಿಷ್ಯದ ಪೀಳಿಗೆಗಳು ನಿರ್ದಿಷ್ಟ ಯುಗ, ಸಮಾಜ ಮತ್ತು ದೇಶದ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದು. ಸಾಮಾನ್ಯವಾಗಿ ಸಮಯದ ಕ್ಯಾಪ್ಸುಲ್ಗಳನ್ನ ಕಟ್ಟಡದ ಅಡಿಪಾಯದಲ್ಲಿ ಇರಿಸಲಾಗುತ್ತದೆ. ಅಷ್ಟಕ್ಕೂ ಇದರಲ್ಲಿ ವಿಶೇಷತೆ ಏನು ಎಂದು ನೀವು ಕೇಳಬಹುದು. ಸದ್ಯ ಈ ಟೈಮ್ ಕ್ಯಾಪ್ಸುಲ್ ಅಯೋಧ್ಯೆ, ಭಗವಾನ್ ರಾಮನ ಬಗ್ಗೆ ಸಂದೇಶವನ್ನ ಸಂಸ್ಕೃತ ಭಾಷೆಯಲ್ಲಿ ಹೊಂದಿರುತ್ತದೆ. ಇದನ್ನು ತಾಮ್ರದ ತಗಡಿನಲ್ಲಿ ಕೆತ್ತಿ ಅದನ್ನು ಸುರಕ್ಷಿತವಾದ ತುಕ್ಕು ಹಿಡಿದ ಶಿಲೆಯ ಪಟ್ಟಿಗೆಯಲ್ಲಿ ಇರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಸಂಸ್ಕೃತವೇ ಯಾಕೆ? ಹೌದು, ಯಾಕೆಂದರೆ ಈ ಭಾಷೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ಹೊಂದಿರುವ ವಾಕ್ಯಗಳನ್ನು ಕೆಲವು ಪದಗಳಲ್ಲಿ ರಚಿಸಲು ಸಾಧ್ಯವಾಗುತ್ತದೆ. ಅಷ್ಟಕ್ಕೂ ಈ ಟೈಮ್ ಕ್ಯಾಪ್ಸುಲ್ ನ ವಿಶೇಷತೆ ಏನು? ಇದೊಂದು ಐತಿಹಾಸಿಕ ಮಾಹಿತಿಯ ಸಂಗ್ರಹವಾಗಿದ್ದು, ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ತಾಮ್ರದಂತಹ ಲೋಹಗಳಿಂದ ಈ ಟೈಮ್ ಕ್ಯಾಪ್ಸುಲ್ ಅನ್ನ ತಯಾರಿಸಲಾಗಿದೆ. ಸಾವಿರಾರು ವರ್ಷಗಳ ನಂತರವೂ ಅದು ಹಾಳಾಗದಂತೆ ಆಸಿಡ್ ಮುಕ್ತವಾಗಿಸಿ ಅದರ ಮೇಲೆ ಸಂದೇಶವನ್ನ ಬರೆಯಲಾಗುತ್ತದೆ. ಟೈಮ್ ಕ್ಯಾಪ್ಸುಲ್ ಕಂಟೈನರ್ 3 ಅಡಿ ಉದ್ದವಾಗಿರುತ್ತದೆ. 400 ವರ್ಷಗಳ ಹಿಂದಿನ ಕ್ಯಾಪ್ಸುಲ್ ಇತ್ತೀಚೆಗೆ ದೊರಕಿದ್ದು 2017 ನವೆಂಬರ್ 30ರಂದು ಸ್ಪೇನ್ನ ಬಾರ್ಗೋಸ್ ನಲ್ಲಿ ಜೀಸಸ್ ಕ್ರೈಸ್ಟ್ ಪ್ರತಿಮೆಯ ಅಡಿಯಲ್ಲಿ ನೆಲದೊಳಗೆ 400 ವರ್ಷಗಳಷ್ಟು ಹಳೆಯ ಸಮಯದ ಕ್ಯಾಪ್ಸುಲ್ ಅಂದ್ರೆ ಟೈಮ್ ಕ್ಯಾಪ್ಸುಲ್ ಕಂಡು ಬಂದಿತ್ತು. ಇದು 1777ರ ಕಾಲದ ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಮಾಹಿತಿಯನ್ನ ಹೊಂದಿದೆ. ತಜ್ಞರ ಪ್ರಕಾರ ಇದು ಅತ್ಯಂತ ಹಳೆಯ ಸಮಯದ ಕ್ಯಾಪ್ಸುಲ್ ಎನ್ನಲಾಗಿದೆ. 1976ರಲ್ಲಿ ಬಾಬರಿ ಮಸೀದಿ, ರಾಮ ಜನ್ಮಭೂಮಿಯನ್ನ ಉತ್ಖನನ ಮಾಡಿದ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ತಂಡದ ಪ್ರೊಫೆಸರ್ BB ಲಾಲ್ ನೇತೃತ್ವದ ತಂಡವು ಇಲ್ಲಿ ಉತ್ಖನನವನ್ನ ನಡೆಸಿತ್ತು. ಸ್ಥಳದಲ್ಲಿ ಹಿಂದೂ ದೇವಾಲಯದ ಕಂಬಗಳು ಕಂಡು ಬಂದಿದ್ದವು. ಅವುಗಳ ಮೇಲೆ ಕೆತ್ತನೆಗಳು ಕೂಡ ಕಂಡು ಬಂದಿದ್ದವು. ವಿರೂಪಗೊಂಡ ದೇವರು, ದೇವತೆಗಳ ಮೂರ್ತಿಗಳು ಕೂಡ ಕಂಡು ಬಂದಿದ್ದವು. ದೇವಾಲಯಕ್ಕೆ ಸಂಬಂಧಿಸಿದ ಪ್ರತಿಮೆಗಳು ಕೂಡ ಇಲ್ಲಿ ಕಂಡು ಬಂದಿದ್ದವು. ಮಾನವ ರೂಪದ ಪ್ರತಿಮೆಯನ್ನ ಇಸ್ಲಾಂನಲ್ಲಿ ಹರಾಮ್ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಮಸೀದಿಗಳಲ್ಲಿ ಎಲ್ಲಿಯೂ ಮೂರ್ತಿಯನ್ನ ಪೂಜಿಸಲಾಗುವುದಿಲ್ಲ. ಮಸೀದಿಯಲ್ಲಿ ಮಾನವನ ರೂಪದ ಪ್ರತಿಮೆಗಳು ಕಂಡು ಬರುವುದಿಲ್ಲ. ಇದರಿಂದಾಗಿ ಮಸೀದಿಯನ್ನು ಕಟ್ಟುವ ಮೊದಲು ಇಲ್ಲಿ ದೇವಸ್ಥಾನ ಇತ್ತು ಎಂದು ಖಚಿತವಾಗುತ್ತದೆ.
ಭಗವಾನ್ ರಾಮನು ಜಲ ಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭವಾಗಿತ್ತು. ಇದನ್ನು ಕಂಡು ಮರಗಿದ ಭಗವಾನ್ ರಾಮನ ಮಗ ಕುಶನು ಅಯೋಧ್ಯೆಯನ್ನ ಪುನರ್ನಿರ್ಮಿಸಿದನು. ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹದ್ಬಲನು ರಾಮ ಜನ್ಮಭೂಮಿಯಾದ ಅಯೋಧ್ಯೆಯನ್ನ ನೋಡಿಕೊಂಡಿದ್ದನು. ಮಹಾಭಾರತದ ಯುದ್ಧ ಸಮಯದಲ್ಲಿ ಸೂರ್ಯವಂಶದ ಕೊನೆಯ ರಾಜನಾದ ಮಹಾರಾಜ ಬೃಹದ್ಬಲನು ಅಭಿಮನ್ಯುನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದರ ನಂತರವೂ ರಾಮ ಜನ್ಮಭೂಮಿ ಬಗ್ಗೆ ಜನರಲ್ಲಿ ಮಾನ್ಯತೆ ಮೂಡಿತ್ತು ಹಾಗೂ ದೇವರ ನಾಮಗಳನ್ನ ಇಲ್ಲಿ ಪಠಿಸಲಾಗುತ್ತಿತ್ತು. ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನ ಕಳೆದಂತೆ ತನ್ನ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಇತಿಹಾಸದ ಪ್ರಕಾರ ಅಯೋಧ್ಯೆಯ ರಾಮ ಮಂದಿರವನ್ನ ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ನಂಬಿಕೆಯ ಪ್ರಕಾರ ವಿಕ್ರಮಾದಿತ್ಯನು ವಾಯುವಿಹಾರಕ್ಕೆಂದು ಅರಮನೆಯಿಂದ ಹೊರಗೆ ಬರುತ್ತಾನೆ. ಸುತ್ತಾಡುತ್ತಾ ಸುಸ್ತಾದ ವಿಕ್ರಮಾದಿತ್ಯನು ಸರಿಯು ನದಿಯ ಬಳಿ ಇರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಈ ಸಂದರ್ಭದಲ್ಲಿ ವಿಕ್ರಮಾದಿತ್ಯನಿಗೆ ಆ ಸ್ಥಳದಲ್ಲಿ ಏನೋ ಒಂದು ಚಮತ್ಕಾರ ನಡೆಯುತ್ತದೆ. ಆಗ ಅವನಿಗೆ ಇದು ಕೇವಲ ಅರಣ್ಯ ಮಾತ್ರವಲ್ಲ, ಇಲ್ಲಿ ಏನೋ ಒಂದು ನಡೆದಿದೆ ಎಂದು ಗೊತ್ತಾಗುತ್ತದೆ. ನಂತರ ವಿಕ್ರಮಾದಿತ್ಯನು ಸ್ಥಳದ ಬಗ್ಗೆ ಶೋಧನೆ ನಡೆಸಿದಾಗ ಅದು ರಾಮ ಜನ್ಮಭೂಮಿ ಎಂದು ಋಷಿ ಮುನಿಗಳು ಸಂತರು ಕೂಡ ಅವನಿಗೆ ತಿಳಿಸುತ್ತಾರೆ. ಸ್ಥಳದ ಮಹಿಮೆಯನ್ನು ತಿಳಿದಂತಹ ವಿಕ್ರಮಾದಿತ್ಯನು ಭವ್ಯವಾದ ರಾಮ ದೇವಾಲಯವನ್ನ, ಕೊಳಗಳನ್ನ, ಅರಮನೆಯನ್ನ ಮತ್ತು ಬಾವಿಯನ್ನ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸುತ್ತಾನೆ. ರಾಜ ವಿಕ್ರಮಾದಿತ್ಯ ನಂತರ ಅನೇಕ ರಾಜರು, ರಾಜ ಮನೆತನಗಳು ದೇವಾಲಯವನ್ನ ನೋಡಿಕೊಂಡಿದ್ದರು ಮತ್ತು ಈ ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಬಂದಿದ್ದರು. ರಾಜ ಜಯಚಂದ್ರನು ಪಾಣಿಪತ್ ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯಗಳನ್ನ ನೆಲಸಮನ ಮಾಡಿದ್ದರು ಹಾಗೂ ಅಲ್ಲಿನ ಪುರೋಹಿತರನ್ನ ಹತ್ಯೆಗೈದಿದ್ದರು. ಆದರೆ 14ನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆಯ ರಾಮ ಮಂದಿರವನ್ನು ಕೆಡವಲು ಸಾಧ್ಯವಾಗಿರಲಿಲ್ಲ. ಸಿಕಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮ ಮಂದಿರವಿತ್ತೆಂದು ಹೇಳಲಾಗುತ್ತದೆ. ಮೊಘಲರು 14ನೇ ಶತಮಾನದ ನಂತರ ಅಧಿಕಾರಕ್ಕೆ ಬರುತ್ತಾರೆ ಮತ್ತು 1527 ಹಾಗೂ 28ರ ಅವಧಿಯಲ್ಲಿ ಭವ್ಯವಾದ ರಾಮ ದೇವಾಲಯವನ್ನ ನೆಲಸಮಗೊಳಿಸಿ ಅಲ್ಲಿ ಆ ಸ್ಥಳದಲ್ಲಿ ಮಸೀದಿಯನ್ನ ನಿರ್ಮಿಸಲಾಗಿತ್ತು. ಇದನ್ನು ಆಧುನಿಕ ಕಾಲದಲ್ಲಿ ಬಾಬ್ರಿ ಮಸೀದಿ ಎಂದು ಕರೆಯಲಾಗುತ್ತದೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಮಸೀದಿಯು ತನ್ನದೇ ಆದ ಅಡಿಪಾಯವನ್ನು ಹೊಂದಿರಲಿಲ್ಲ, ಬದಲಾಗಿ ಇದು ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲಾಗಿತ್ತು ಎಂದು ಸಾಬೀತು ಆಗುತ್ತದೆ. ತದನಂತರ 2020ರಲ್ಲಿ ಆಗಸ್ಟ್ 5ರಂದು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯವನ್ನ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಸ್ನೇಹಿತರೆ, ಈ ಎಲ್ಲ ಘಟನಾವಳಿಗಳನ್ನ ಈಗ ಈ ಟೈಮ್ ನಲ್ಲಿ ಬರೆಯಲಾಗಿದೆ ಹಾಗೂ ಇದನ್ನ ದೇವಾಲಯದ ಭೂಗರ್ಭದಲ್ಲಿ 2000 ಅಡಿಗಳಷ್ಟು ಕೆಳಗೆ ಇದನ್ನ ಅಳವಡಿಸಲಾಗಿದೆ. ಇದರಲ್ಲಿ ರಾಮ ದೇವಾಲಯದ ಎಲ್ಲ ಮಾಹಿತಿಯು ನಿಮಗೆ ಸಿಗಲಿದೆ. ನೋಡಿದಿರಾ ಸ್ನೇಹಿತರೆ, ತಂತ್ರಜ್ಞಾನವನ್ನ ಬಳಸಿ ಈಗ ಏನೆಲ್ಲ ಘಟನೆಗಳನ್ನ ಕ್ಯಾಪ್ಚರ್ ಮಾಡಲಾಗಿದೆ ಎಂದು. ಒಂದು ವೇಳೆ ನಿಮಗೆ ಸಮಯ ಸಿಕ್ಕರೆ ದಯವಿಟ್ಟು ಒಂದಿಲ್ಲ ಒಂದು ಸಾರಿ ಅಯೋಧ್ಯೆಗೆ ಭೇಟಿ ಕೊಟ್ಟು ರಾಮ ಮಂದಿರಕ್ಕೆ ಹೋಗಿ ರಾಮನ ದರ್ಶನ ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.